ಮನೆಯೊಂದಕ್ಕೆ ಕಳ್ಳರು ನುಗ್ಗಿ ನಗದು ದೋಚಿರುವ ಘಟನೆ ಪಕ್ಷಿಕೆರೆ ಸಮೀಪದ ಕೊಯ್ಕುಡೆಯಲ್ಲಿ ನಡೆದಿದೆ. ಕೊಯ್ಕುಡೆ ಮದರ್ ತೆರೆಸಾ ಲೇಔಟ್ನಲ್ಲಿ ವಾಸವಿರುವ ಶೀತಲಾ ಪೂಜಾರಿ ಎಂಬವರ ಮನೆಗೆ ಯಾರೂ ಇಲ್ಲದ ಸಂದರ್ಭ ಕಳ್ಳರು ಮನೆಗೆ ನುಗ್ಗಿದ್ದಾರೆ. ಶ್ರೀಲತಾ ಮತ್ತು ಮನೆಯವರು ನಾಗರ ಪಂಚಮಿ ಪ್ರಯುಕ್ತ ತವರು ಮನೆಗೆ ಹೋಗಿದ್ದರು. ಸಂಜೆ ಬಂದು ನೋಡಿದಾಗ ಮನೆಯಲ್ಲಿ ಕಳ್ಳತನ ನಡೆದಿರುವುದು ಬೆಳಕಿಗೆ ಬಂದಿದೆ. ಕಳ್ಳರು ಮನೆಯ ಹಿಂಬದಿಯ ಅಡುಗೆ ಕೋಣೆಯ ಕಬ್ಬಿಣದ ಗ್ರಿಲ್ಸ್ ಅನ್ನ ಮಷೀನ್ನಲ್ಲಿ ತುಂಡರಿಸಿ ಒಳಗಡೆ ಬಂದು ಬಾಗಿಲನ್ನು ಒಡೆದು 2 ಕೋಣೆಗಳನ್ನು ಜಾಲಾಡಿದ್ದು, ಒಂದು ಕಪಾಟಿನ ಬೀಗ ಒಡೆದು ಅದರಲ್ಲಿದ್ದ ಸುಮಾರು 5 ಲಕ್ಷ ಮೊತ್ತದ ನಗದನ್ನು ಕಳವು ಮಾಡಿ ಹಿಂಬಾಗಿಲನ ಮೂಲಕವೇ ತೆರಳಿದ್ದಾರೆ. ಮನೆಯಲ್ಲಿದ್ದವರು ನಾಗರ ಪಂಚಮಿಗೆ ಹೋಗಿದ್ದರು. ಭಾನುವಾರ ಮಧ್ಯಾಹ್ನ ಶ್ರೀಲತಾ ಅವರ ಮಾವ ಜಯಶೀಲ ಪೂಜಾರಿ ಮನೆಗೆ ಬಂದು ನೋಡಿ ಪಂಜಾಮೊಗೆಪಾಡಿಯಲ್ಲಿರುವ ತಮ್ಮ ಹಳೆ ಮನೆಗೆ ಹೋಗಿದ್ರು. ಈ ಸಂದರ್ಭ ಕಳ್ಳತನ ನಡೆದಿರಲಿಲ್ಲ. ಆದರೆ ಮಂಗಳವಾರ ಮಧ್ಯಾಹ್ನ ಶ್ರೀಲತಾ ಅವರು ಮನೆಗೆ ಬಂದು ನೋಡಿದಾಗ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಶ್ರೀಲತಾ ಅವರ ಪತಿ ಭರತ್ ರಾಜ್ ಪೂಜಾರಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ವಿದೇಶಕ್ಕೆ ಹೋಗಿದ್ದರು. ಮೂಲ್ಕಿ ಪೊಲೀಸರು ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಾರೆ. ಪೊಲೀಸ್ ಶ್ವಾನ ಮನೆ ಹಿಂಭಾಗಲಿಂದ ಒಳಗೆ ಬಂದು ಬಳಿಕ ಮನೆ ಹಿಂಭಾಗದ ಗುಡ್ಡ ಪ್ರದೇಶಕ್ಕೆ ಹೋಗಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸುತ್ತಾರೆ.